ಅನಿತಾ ಕಾಸರಗೋಡ್ರವರು ಇತ್ತೀಚೆಗೆ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅದರಲ್ಲಿ ಅವರು ಬಿಲ್ಲವ ಹಾಗೂ ಬಂಟರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕ ಯಾವುದಾದ್ರೂ ಒಂದು ಜನರ ಬಗ್ಗೆ ದ್ವೇಷ ಇರ್ಬೋದು, ಆದರೆ ಅವರು ಅದನ್ನು ಇಡೀ ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಬಹಳಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಯಾರೆಲ್ಲ ಅವರಿಗೆ ಕಾಲ್ ಮಾಡಿದ್ದಾರೆ ಅವರಿಗೂ ಕೂಡ ಇನ್ನಷ್ಟು ತಿರುಗೇಟು ನೀಡಿದ್ದಾರೆ. ಇದು ಮಾತ್ರವಲ್ಲದೆ ಅವರು ನಮ್ಮ ಸಂಘಟನೆಯ ದೀಪು ಶೆಟ್ಟಿಗಾರ್ ಅವರೊಂದಿಗೆ ಕೂಡ ಅವ್ಯಾಚ್ಯವಾಗಿ ಮಾತನಾಡಿದ್ದಾರೆ. ಅವರ ಒಂದು ವೈಯಕ್ತಿಕ ಧಕ್ಕೆ ಬರುವ ರೀತಿಯಲ್ಲಿ ಅವರಿಗೆ ಅವಹೇಳನ ಎಲ್ಲ ಮಾಡಿದ್ದಾರೆ. ಅಲ್ಲದೆ ನಮ್ಮ ಉದಯ ಪೂಜಾರಿ ಸಾರಥ್ಯದ ಬಿರುವೇರ್ಕುಡ್ಲ ಸಂಘಟನೆಯ ಒಂದು ಲೋಗೋವನ್ನು ಬಳಸಿ ನಮ್ಮ ಒಂದು ಸಂಘಟನೆಯ ಒಂದು ಮೆಸೆಂಜರ್ ಖಾತೆಗೂ ಕೂಡ ಅವರು ನಿಂದನೆಯನ್ನು ಹಾಕಿ ಮೆಸೇಜ್ಗಳನ್ನು ಹರಿಬಿಟ್ಟಿದ್ದಾರೆ. ಆದ ಕಾರಣ ಇದಕ್ಕೆ ಸೂಕ್ತವಾದ ಒಂದು ತನಿಖೆಯನ್ನು ಆಗ್ರಹಿಸಿ ನಾವಿಲ್ಲಿ ಬರ್ಕೆ ಸ್ಟೇಷನ್ನಲ್ಲಿ ನಮ್ಮ ಬಿರುವೇರ್ಕುಡ್ಲ ಸಂಘಟನೆಯ ಮುಖಾಂತರ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಹೀಗಾಗಿ ಎಲ್ಲರೂ ಎಚ್ಚೆತ್ತುಕೊಂಡು ಇಂತಹ ಘಟನೆಗಳು ಮುಂದೆ ನಡೆಯದಾರದಾಗೆ ಆ ಮಹಿಳೆಯ ಇಡೀ ಸಮುದಾಯವನ್ನು ಟಾರ್ಗೆಟ್ ಮಾಡಿ ನಮ್ಮ ಬಿಲ್ಲವ ಸಮುದಾಯ ಇಷ್ಟೊಂದು ಸಾಮಾಜಿಕ ಸೇವಾ ಸಂಘಟನೆ ನಮ್ಮದು. ಅದರಲ್ಲಿ ಎಷ್ಟೋ ಜನರಿಗೆ ಜಾತಿ ಯಾವುದು ನೋಡದೆ ನಾವು ಸಹಾಯ ಹಸ್ತವನ್ನು ಕೋಟಿಗಟ್ಟಲೆ ಹಣವನ್ನು ಅಶಕ್ತರಿಗೆಲ್ಲ ನಾವು ದಾನ ಮಾಡ್ತಾ ಬರ್ತಾ ಇದ್ದೇವೆ. ಅಂಥ ಒಂದು ಸಂಘಟನೆಯ ಬಗ್ಗೆ ಈ ರೀತಿ ಮಾತನಾಡೋದು ತುಂಬ ಒಂದು ನಿಜವಾಗಿ ಆ ಮಹಿಳೆಯ ಬಗ್ಗೆ ಒಂದು ಕಾರ್ಯಪ್ರವೃತ್ತರಾಗಿ ಅವರಿಗೆ ಒಂದು ಸೂಕ್ತವಾದ ಒಂದು ಕ್ರಮವನ್ನು ಜರುಗಿಸಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ತಿದ್ದೇವೆ.